ಾಗಿ ಇವತ್ತು 17ನೇಯ ವಾರ್ಷಿಕ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರುವ V4 ನ್ಯೂಸ್ ಚಾನಲ್ ಇವರಿಗೆ ನಾನು ಶುಭಾಶಯಗಳನ್ನು ಹಾರೈಸ್ತಾ ಇದ್ದೇನೆ. ಸರ್ ಹೇಳಿದರು ನಮ್ಮ ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಒಂದು ಪ್ರೇರಣೆ ಅಂತ. ಖಂಡಿತವಾಗಿಯೂ, ಏಕೆಂದರೆ ನಮ್ಮ ಶಾಲೆ ಸ್ಟಾರ್ಟ್ ಆಗಿ ಈಗ 52ನೇ ವರ್ಷ. ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅವಿಭಜಿತ ಜಿಲ್ಲೆಯ ಮೊದಲನೇ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ. ನಮ್ಮ ಸ್ಥಾಪಕ ಪ್ರಾಂಶುಪಾಲೆ ಸಿಸ್ಟರ್ ಮರಿಯಾ ಜ್ಯೋತಿ ಇವರು 1970ಯಲ್ಲಿ ಈ ಶಾಲೆ ಸ್ಟಾರ್ಟ್ ಮಾಡಿ ಅನೇಕ ಇತರ ಶಾಲೆಗಳು ಪ್ರಾರಂಭ ಮಾಡುವ ಹಾಗೆ ಅವರು ಬಹಳ ಕಡೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ತಮ್ಮ ಪ್ರೋತ್ಸಾಹವನ್ನು ನೀಡಿ ಅನೇಕ ಶಾಲೆಗಳು ಅದರ ನಂತರ ತೆರೆದುಕೊಂಡವು. ತುಂಬ ಸಂತೋಷದ ವಿಷಯ. ನಮ್ಮ ಶಾಲೆಯಲ್ಲಿ 300 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಈಗ ಕೊರೋನಾದಿಂದಾಗಿ ಈಗ ಸದ್ಯಕ್ಕೆ 190 ಮಕ್ಕಳು ಇದ್ದಾರೆ ನಮ್ಮ ಶಾಲೆಯಲ್ಲಿ. ಅವರಿಗೆ 3 ವರ್ಷಕ್ಕೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಮೇನ್ ಉದ್ದೇಶ ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅವರಿಗೆ ದೊಡ್ಡ ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಬೇಕಂತ ಉದ್ದೇಶ ಅಲ್ಲ. ಅವರ ಮೇಯ್ನಾಗಿ ನಮ್ಮದು ಅವರ ಕೆಲಸ ಅವರೇ ಮಾಡಿ ಅವರ ಕಾಲಲ್ಲಿ ಅವರು ಸ್ವತಂತ್ರರಾಗಿ ನಿಲ್ಲುವಷ್ಟು ಮಾಡುವುದು ನಮ್ಮ ಕರ್ತವ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಏಕೆಂದರೆ ಈ ಮಕ್ಕಳು ಬಹಳಷ್ಟು ಮಕ್ಕಳು ತಮ್ಮ ಪೇರೆಂಟ್ಸಿಗೆ ಹೊರೆ ಆಗ್ತಾರೆ. ಏಕೆಂದರೆ ಎಲ್ಲ ಪೇರೆಂಟ್ಸೇ ಮಾಡ್ತಾರೆ ಈ ಮಕ್ಕಳ ಎಲ್ಲ ದೈನಂದಿನ ಚಟುವಟಿಕೆಗಳನ್ನು. ಆದರೆ ಈ ಮಕ್ಕಳಿಗೆ ನಾವು ಕಲಿಸಿದರೆ ಖಂಡಿತವಾಗಿ ಈ ಪೇರೆಂಟ್ಸಿನ ದೊಡ್ಡ ಹೊರೆ ಕಡಿಮೆ ಆಗ್ತದಂತ ನಮ್ಮ ಭಾವನೆ. ಈ ದೈನಂದಿನ ಚಟುವಟಿಕೆಯ ಶಿಕ್ಷಣ ಜೊತೆಗೆ ನಾವು ವಿದ್ಯಾಭ್ಯಾಸವನ್ನು ಕಲಿಸ್ತೇವೆ. 18 ವರ್ಷದ ತನಕ ಅವರಿಗೆ ಎಷ್ಟು ಕಲೀಲಿಕ್ಕಾಗ್ತದೆ ಅಷ್ಟು ನಾವು ಕಲಿಸ್ತಾ ಇದ್ದೇವೆ. ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಎಲ್ಲ ಕೋಕರಿಕುಲರ್ ಆಕ್ಟಿವಿಟೀಸ್, ಯೋಗ ಆಗಲಿ, ಸಿಂಗಿಂಗ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಸ್ಕೌಟ್ಸ್, ಗೈಡ್ಸ್, ಕಪ್ಸ್, ಬುಲ್ಬುಲ್ಸ್, ಏನೆಲ್ಲ ಸಾಮಾನ್ಯ ಶಾಲೆ ಮಕ್ಕಳಿಗೆ ನೀಡ್ತದೆ ಅದನ್ನೆಲ್ಲ ನಾವು ಈ ಮಕ್ಕಳಿಗೆ ಅವರ ತಕ್ಕ ಮಟ್ಟ ನಾವು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು 18 ಆದ ನಂತರ ನಮಗೆ ವರ್ಕ್ಶಾಪ್ ಇದೆ. ಆ ವರ್ಕ್ಶಾಪಲ್ಲಿ ನಾವು ಬುಕ್ ಬೈಂಡಿಂಗ್, ಕಾರ್ಪೆಂಟ್ರಿ ಹಾಗೂ ಹೋಮ್ ಸೈನ್ಸ್ ಇದನ್ನು ನಾವು ಮಾಡ್ಕೊಂಡಿದ್ದೇವೆ ಸೆಕ್ಷನ್. ಅಲ್ಲಿ ಮಕ್ಕಳು 18 ಅಬೌವ್ ಎಷ್ಟೋ ವರ್ಷ ಅವರು ಅಲ್ಲಿಗೆ ದುಡಿಬೋದು. ಅವರು ಅವರು ಏನೆಲ್ಲ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು ಮಾರ್ಕೆಟಿಂಗಿಗೆ ಮಾಡಿ ನಾವು ಏನೆಲ್ಲ ಇನ್ಕಮ್ ಬರ್ತದೆ ಅವರಿಗೆ ನಾವು ಸ್ಟೈಫಂಡ್ ಅಂತ ನೀಡ್ತಾ ಇದ್ದೇವೆ. ಈ ಮಕ್ಕಳಿಗೆ ಏಜ್ ಗ್ರೂಪ್ ಇಲ್ಲ, ಅವರು ಎಷ್ಟೋ ವರ್ಷ ನಮ್ಮ ಜೊತೆ ಇರ್ಬೋದು. ಹಾಗೂ ನಮಗೆ ಒಂದು ಸಂತೋಷದ ವಿಷಯ ಅಂದರೆ ಯಾರಿಗೆಲ್ಲ ಮಕ್ಕಳಿಗೆ SSLC ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ನಾವು ನ್ಯಾಷನಲ್ ಓಪನ್ ಸ್ಕೂಲ್ ಮತ್ತು ಕರ್ನಾಟಕ ಓಪನ್ ಸ್ಕೂಲ್ ಅಂತ ಹೇಳಿ ಇದರ ಮುಖಾಂತರ ಅವರಿಗೆ ಅವರ SSLCಯನ್ನು ಅವರು ಮುಗಿಸಿ ಮುಂದೆ ಅವರು ಯಾವುದಾದ್ರೂ ಪ್ರೊಫೆಷನಲ್ ಕೋರ್ಸ್ ಮಾಡ್ಬೋದು. ಅವರು ಪ್ಲಂಬಿಂಗ್ ಆಗಲಿ ಅಥವಾ ಕಂಪ್ಯೂಟರ್ಸ್, ಮೆಕ್ಯಾನಿಕ್, ಹೀಗೆ ಬಹಳಷ್ಟು ವಿದ್ಯಾರ್ಥಿಗಳು ಸಮಾಜದ ವಾಹಿನಿಗೆ ಹಿಂದಿರುಗಿದ್ದಾರೆ ಹಾಗೂ ಉತ್ತಮ ಪ್ರಜೆಗಳಾಗಿ ಬಾಳ್ತಾ ಇದ್ದಾರೆ. ಅದೊಂದು ನಮಗೆ ಸಂತೋಷ. ಮತ್ತು ಇನ್ನು ತುಂಬ ಮಕ್ಕಳು ಅವರಿಗೇನು ಆಗೋದಿಲ್ಲ, ಏಕೆಂದರೆ ಸಮಾಜ ವಾಹಿನಿಯಲ್ಲಿ ಅವರಿಗೆ ತುಂಬ ಜನ ರಿಜೆಕ್ಟ್ ಮಾಡ್ತಾರೆ. ಆದರೂ ಕೂಡ ನಮ್ಮ ಶಾಲೆಯಲ್ಲಿ ಅದೊಂದು ಅವರಿಗೆ ಶಾಲೆಗೆ ಬರುವುದೇ ಒಂದು ಸಂತೋಷ, ಅದೊಂದು ಸ್ವರ್ಗ ಅವರಿಗೆ. ಏಕೆಂದರೆ ಅಲ್ಲಿ ಅವರಿಗೆ ಪ್ರೀತಿ, ವಿಶ್ವಾಸ ಹಾಗೂ ರೆಸ್ಪೆಕ್ಟ್ ಈ ಎಲ್ಲ ವಿಷಯಗಳು ಸಿಗ್ತವೆ. ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ ದ್ಯಾಟ್ ಯು ಆರ್ಗನೈಸ್ ದಿಸ್ ಪ್ರೋಗ್ರಾಮ್. So that the people will understand what these children can do, that they too can be one among the in the society, and they too have life, they too have their joys, they too have their sorrows, they too have their emotions, and they need to tap those emotions in the right way. So I wish V4 channel the very best, so that through their media they can reach these children and their parents and make their life a happy one. Thank you, sir.